ಹರೇ ಕೃಷ್ಣ. ನನ್ನ ಹೆಸರು ಶ್ರೀ ರಕ್ಷಾ. ನಾನು ಮಂಜುಳಾ ಬಾತಾಜಿ ಅವರಿಂದ ಭಗವದ್ಗೀತೆಯನ್ನು ಕಲ್ತಿದ್ದೀನಿ. ಮತ್ತು ನಾನು ಭಗವದ್ಗೀತೆಯಲ್ಲಿ ಏನೇನು ಕಲ್ತಿದ್ದೇನೆ ಅಂದರೆ, ಎಲ್ಲ ಕಡೆ ಕೃಷ್ಣ ಇರ್ತಾರೆ, ಕೃಷ್ಣನೇ ಎಲ್ಲರಿಗೂ ಮೂಲ ಅಂತ ತಿಳ್ಕೊಂಡೆ. ಮತ್ತು ಕೃಷ್ಣನಿಂದನೇ ಎಲ್ಲ ದೇವತೆಗಳು ಬಂದಿದ್ದು, ಅವ್ರಿಗೆ ಸೇವೆ ಮಾಡಿದ್ರೆ ಎಲ್ಲ ದೇವತೆಗಳು ತೃಪ್ತಿ ಆಗ್ತಾರೆ ಅಂತ ತಿಳ್ಕೊಂಡೆ. ಮತ್ತು ನಾವು ಎಲ್ಲ ಕೆಲಸವನ್ನು ಭಗವಂತನಿಗೋಸ್ಕರ ಮಾಡಿದ್ರೆ ಅದು ಭಕ್ತಿ ಸೇವೆ ಆಗುತ್ತೆ ಅಂತಲೂ ತಿಳ್ಕೊಂಡೆ. ಮತ್ತು ನಾನು ಭಗವದ್ಗೀತೆ ಮತ್ತು ಭಕ್ತಿ ವೃಕ್ಷದಲ್ಲಿ ತುಂಬ ಭಕ್ತರ ಬಗ್ಗೆನೂ ತಿಳ್ಕೊಂಡೆ. ನಾರದರ ಬಗ್ಗೆ ತಿಳ್ಕೊಂಡೆ, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ತಿಳ್ಕೊಂಡೆ, ಗಜೇಂದ್ರ ಮೋಕ್ಷನ ಬಗ್ಗೆ ತಿಳ್ಕೊಂಡೆ, ಮತ್ತು ಇದು ಪ್ರಹ್ಲಾದ ಮಹಾರಾಜರ ಬಗ್ಗೆನೂ ತಿಳ್ಕೊಂಡೆ, ಮತ್ತು ಅಜಾಮಿಲರ ಬಗ್ಗೆನೂ ತಿಳ್ಕೊಂಡೆ. ಮತ್ತು ನಾವು ಯಾವಾಗಲೂ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂದರೆ ಫಸ್ಟು ಶರಣಾಗತಿ ಮತ್ತು ನಂಬಿಕೆ ಇರಬೇಕು. ಶರಣಾಗತಿ ಹಿಂಗೆ ಅಂದರೆ ಬಲಿಚಕ್ರವರ್ತಿ ಇಟ್ಕೊಂಡಿದ್ರು ಹಾಗೆ, ಮತ್ತು ನಂಬಿಕೆ ಪ್ರಹ್ಲಾದ್ ಮಹಾರಾಜರು ಇಟ್ಕೊಂಡಿದ್ದ ಹಾಗೆ, ಮತ್ತು ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣದ ಬಗ್ಗೆ ತಿಳ್ಕೊಂಡೆ. ಅದರಲ್ಲಿ ಸಾತ್ವಿಕ ಗುಣ ಅಂದರೆ ದೇವತೆಗಳಿಗೆ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡೆ. ಮತ್ತು ರಜಸ್ಸು ಗುಣ ಅಂತ ಇರೋರೆಲ್ಲರೂ ರಾಕ್ಷಸರಿಗೆ ಪೂಜೆ ಮಾಡ್ತಾರೆ ಅಂತಲೂ ತಿಳ್ಕೊಂಡೆ. ಮತ್ತು ತಾಮಸ ಗುಣ ಇರೋರೆಲ್ಲರೂ ಭೂತಗಳಿಗೆ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡೆ. ಮತ್ತು ಕಲಿಯುಗದ ಯಜ್ಞ ಸಂಕೀರ್ತನ ಯಜ್ಞ ಅಂತ ಗೊತ್ತಾಯಿತು. ಮತ್ತು ನನಗೆ ಇನ್ನೊಂದು ಏನು ಗೊತ್ತಾಗಿದ್ದು ಅಂದರೆ, ಹಿಂದಿನ ಜನ್ಮದ ಪಾಪಗಳನ್ನು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ತೀರಿಸ್ಕೊಬೋದು. ಮತ್ತು ನಾವು ಈ ಜನ್ಮದಲ್ಲಿ ಹೆಂಗೆ ಪಾಪಗಳನ್ನು ಪಾಪಗಳನ್ನೆಲ್ಲ ತೀರಿಸ್ಕೊಬೋದು ಅಂದರೆ, ಎಲ್ಲ ಕೆಲಸವನ್ನು ಕೃಷ್ಣನಿಗೋಸ್ಕರ ಮಾಡಿಬಿಟ್ಟು ಅದರ ಫಲಾಪೇಕ್ಷೆಯಲ್ಲಿ ನಮಗೆ ಅದರಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲದೇನೆ ನಾವು ಅವಾಗ ಮಾಡಿದಾಗ ಅದು ಭಕ್ತಿ ಸೇವೆ ಆಗುತ್ತೆ. ಮತ್ತು ನನಗೆ ಯಜ್ಞಚಕ್ರದ ಬಗ್ಗೆ ತಿಳ್ಕೊಂಡೆ. ಮತ್ತು ನಮ್ಮ ಅಂತಿಮ ಗುರಿ ಅಂದರೆ ಪರಮಾತ್ಮನನ್ನು ಸೇರುವುದು ಅಂತಲೂ ತಿಳ್ಕೊಂಡೆ. ಮತ್ತು ನಾವು ಶುದ್ಧ ಸಾತ್ವಿಕ ಗುಣದಲ್ಲಿ ಕೃಷ್ಣನ ಸೇವೆ ಮಾಡಬೇಕು ಅಂತಲೂ ತಿಳ್ಕೊಂಡೆ. ಮತ್ತು ಎಲ್ಲವೂ ಕೃಷ್ಣನದ್ದು ಅಂತ ತಿಳ್ಕೊಂಡೆ. ಮತ್ತು ಒಬ್ಬೊಬ್ರು ಹೇಳ್ತಾರೆ ನಾವು ಎಲ್ಲವನ್ನ ಬಿಟ್ಟು ಹೋಗ್ತೀವಿ, ಸನ್ಯಾಸ ತಗೋತೀವಿ ಅಂತ. ಆದರೆ ಎಲ್ಲವನ್ನ ಬಿಟ್ಟು ಹೋಗೋದು ಸನ್ಯಾಸ ಅಲ್ಲ, ಎಲ್ಲದ್ರ ಜೊತೆ ಇದ್ಬಿಟ್ಟು ನಾವು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದೇ ನಿತ್ಯ ಸನ್ಯಾಸ ಅಂತ ಕೃಷ್ಣ ಹೇಳ್ತಾರೆ. ಮತ್ತು ನಾವು ಏನಾರ ಬಿಡೋಕ್ಕೆ ನಮ್ದು ಯಾವುದೂ ಅಲ್ಲ, ಇದನ್ನು ಓಕೆ ಇದು ನಂಗೆ ಇದು ಬೇಡ ಅನ್ನೋಕ್ಕೆ ಇದು ನಮ್ದು ಯಾವುದೂ ಅಲ್ಲ, ಯಾಕಂದರೆ ಎಲ್ಲದೂ ಕೃಷ್ಣನದ್ದೇ. ಸೊ ಯಾರ್ಯಾರು ಭಕ್ತರಿರ್ತಾರೋ ಅದು ನನಗೆ ಇದು ಬೇಡ ಅದು ಬೇಡ ಅಂತ ಹೇಳಲ್ಲ, ಎಲ್ಲದ್ರ ಜೊತೆಗೂ ಇರ್ತಾರೆ ಅಂತ ಗೊತ್ತಾಯಿತು. ಮತ್ತು ಭಗವಾನ್ ಅಂದರೆ ಏನು ಅಂತ ತಿಳ್ಕೊಂಡೆ. ಅಂದರೆ ಪರಾಶರ ಮುನಿಗಳು ಅಂದರೆ ವ್ಯಾಸದೇವರ ತಂದೆ, ಅವ್ರು ಹೇಳ್ತಾರೆ ಎಲ್ಲ ಸಂಪತ್ತು, ಎಲ್ಲ ಶಕ್ತಿ, ಎಲ್ಲ ಕೀರ್ತಿ, ಎಲ್ಲ ಸೌಂದರ್ಯ ಮತ್ತು ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯ ಹೊಂದಿರುವ ಪರಮ ಪುರುಷನೇ ಭಗವಾನ್ ಅಂತ ಕರಿತೀವಿ ಅಂತ. ಈ ಭಗವಾನನ ಲಕ್ಷಣಗಳು ಎಲ್ಲರ ಹತ್ರ ಒಬ್ಬೊಬ್ಬರ ಹತ್ರ ಇರುತ್ತೆ, ಆದರೆ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಯಾರೂ ಹೇಳ್ಕೊಳಕ್ಕಾಗಲ್ಲ ಅಂತ ತಿಳ್ಕೊಂಡೆ. ಮತ್ತು ನಾವು ಯಾರು ಅಂತ ತಿಳ್ಕೊಂಡೆ. ಅಂದರೆ ನಾವು ಆತ್ಮ, ದೇಹ ಅಲ್ಲ ಅಂತ ಮೇನಾಗಿ ತಿಳ್ಕೊಂಡೆ ನಾನು. ಮತ್ತು ನಾನು ಏನಂತ ತಿಳ್ಕೊಂಡೆ ಅಂದರೆ, ನಮ್ಮ ನಿಯತ ಕರ್ತವ್ಯ ಅಂದರೆ ನಮಗೆ ಕೊಟ್ಟಿರುವ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದ ನೀಟಾಗಿ ಮಾಡಬೇಕು ಅಂತಲೂ ತಿಳ್ಕೊಂಡೆ ನನಗೆ. ಮತ್ತು ಸುಖ ದುಃಖಗಳು ಬರ್ತಾ ಹೋಗ್ತಾ ಇರುತ್ತೆ, ಚಳಿಗಾಲ ಮತ್ತು ಬೇಸಿಗೆಗಾಲದ ಥರ. ಅದಕ್ಕೆ ನಾವು ಏನೂ ನಮ್ಮ ಮನಸ್ಸು ವಿಚಲಿತ ಆಗದೇನೆ ನಾವು ಎಲ್ಲದನ್ನು ಕಂಟ್ರೋಲ್ ಮಾಡ್ಕೊಂಡಿರಬೇಕು ಅಂತ ಗೊತ್ತಾಯಿತು. ಮತ್ತು ನಾವು ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ಕಾಪಾಡಬೇಕು ಅಂತಲೂ ಗೊತ್ತಾಯಿತು. ನಾನು ತುಂಬ ಧನ್ಯವಾದವನ್ನು ಹೇಳಬೇಕು ಮಂಜುಳಾ ಮಾತಾಜಿಗೆ, ಮತ್ತು ಅವರ ಗುರುಗಳಾದಂತಹ ನಾಮನಿಷ್ಠ ಪ್ರಭುಜಿಗೂ ಧನ್ಯವಾದ ಹೇಳಬೇಕು. ನೀವು ಎಲ್ಲರೂ ಭಗವದ್ಗೀತೆಯನ್ನು ಓದಿ ಚಾಂಟಿಂಗ್ ಮಾಡಿ. ಹರೇ ಕೃಷ್ಣ. At first, I was very lazy at sleeping at 6 o'clock a.m. Later on, as classes were going on, I've become fresh and active to listen to Manjula Mataji's classes. Your classes are so wonderful, Mataji, that we listen and chant Mataji. It's almost 10 months that I'm listening to Manjula Mataji's classes. Mataji made us to learn all pranamams. She also taught us how to sing Nisimha song, Nisimha Kavacham, and even Tulsi Pranamam. She made me volunteer in advanced PG class for 3 times. She also made me to recite on Kids Ekadasi BG 700 sloka chanting.
I learned from her that we should be in Krishna consciousness, doing our prescribed duty. She gave me opportunity to slay Sokas and Shikshashtakam on Guru Purnima. Thank you for giving me all these opportunities on such auspicious day, Mataji. In Bhakti Vruksha class, she gave me activities to do worksheets, crosswords, drawings, and joining dots. I find very interesting to do these. She explained this beautiful stories from Bhagavatam, pastimes of Krishna, Balavama, Lord Chaitanya, Narada Muni, and many more stories. She motivated and guided us how to wake up early in the morning at 5 o'clock a.m. I learned to chant 16 rounds with her on every Ekadasi and offer prasadam to God every day. I thank you, Krishna, for giving us our spiritual mentor. Please accept my gratitude, Mataji. You are the best, wonderful, and awesome teacher, Mataji. Please do remember me and guide me in my lifetime. Thank you. Hare Krishna. Shri Vigrahavathane Nityanana Shringavetan Mandivamanjanandau Yuktasya Bhaktamscha Niyunjatopi Vande Guru Shri Charanavindam Vande Guru Shri Charanavindam. Translation. The spiritual master is always engaged in the temple worship of Sri Radha and Sri Krishna. He also engages his disciples in search of worship. I offer my respectful obeisances unto the lotus feet of such a spiritual master. Thank you. Hare Krishna. You are special, Mataji. Thank you. Hare Krishna.